ವಾಣಿಜ್ಯ ಎಲ್ಪಿಜಿ ಪೂರೈಕೆಯಲ್ಲಿ ಆಗಿರುವ ವ್ಯತ್ಯಯದಿಂದಾಗಿ ಆಟೋ ಎಲ್ಪಿಜಿ ವಿತರಣೆಯಲ್ಲಿಯೂ ಸಮಸ್ಯೆ ಇದೀಗ ಉಂಟಾಗಿದೆ. ವಾಣಿಜ್ಯ ಎಲ್ಪಿಜಿ ಪೂರೈಕೆಯಲ್ಲಿ ಆಗಿರುವ ವ್ಯತ್ಯಯದಿಂದಾಗಿ ಆಟೋ ಎಲ್ಪಿಜಿ ವಿತರಣೆಯಲ್ಲೂ ಸಮಸ್ಯೆ ಉಂಟಾಗಿದೆ. ಮಂಗಳೂರಿನಲ್ಲಿ ಈ ಎಲ್ಪಿಜಿ ಗ್ರಾಹಕರಾಗಿರುವ ಆಟೋ ಚಾಲಕರು ಕೆಲವು ಟ್ಯಾಕ್ಸಿಗಳ ಚಾಲಕರಿಗೆ ತೊಂದರೆ ಉಂಟಾಗಿದೆ. ಎಲ್ಪಿಜಿ ಕೊರತೆ ಇರೋದ್ರಿಂದ ದರವೂ ಏರಿಕೆಯಾಗಿದೆ. ಎಲ್ಪಿಜಿ ಬಂಕ್ಗಳಲ್ಲಿ ಕೆಲವೊಂದು ಹೊತ್ತಿನಲ್ಲಿ ಗ್ಯಾಸ್ ಸಿಗೋದಿಲ್ಲ. ಆಗ ಇನ್ನೊಂದು ಬಂಕ್ಗೆ ಆಟೋ ಚಾಲಕರು ಹೋಗಿ ನಿಲ್ಲುವ ಪರಿಸ್ಥಿತಿ ಇದೆ. ಹೀಗಾದರೆ ಬಾಡಿಗೆ ಮಾಡೋದಾದ್ರೂ ಹೇಗೆ ಎಂದು ಆಟೋ ಚಾಲಕರು ಪ್ರಶ್ನಿಸುತ್ತಾರೆ. ಇರಾನ್ ಸಂಘರ್ಷದ ಮೊದಲು ಆಟೋ ಎಲ್ಪಿಜಿ ದರ ಲೀಟರ್ಗೆ 65 ರೂಪಾಯಿ ಇದ್ದರೆ ಬಳಿಕದ ದರ ಏಕಾಏಕಿಯಾಗಿ 85 ರೂಪಾಯಿಗೆ ಏರಿಕೆಯಾಗಿದೆ. ಕೆಲವು ಖಾಸಗಿ ಮೂಲದಿಂದ ಎಲ್ಪಿಜಿ ತರಿಸುವ ಬಂಕ್ಗಳಲ್ಲಿ ಇದು 99.95 ರೂಪಾಯಿಗೆ ಹೆಚ್ಚಳವಾಗಿದ್ದು ಆಟೋ ಚಾಲಕರಿಗೆ ಹೊರೆಯಾಗಿ ಪರಿಣಮಿಸಿದೆ. ಇನ್ನು ಕೆಲವೊಂದು ಬಂಕ್ಗಳಲ್ಲಿ ಆಟೋ ಎಲ್ಪಿಜಿ ಇಲ್ಲ ಅಂತ ಸೂಚನಾ ಫಲಕಗಳನ್ನು ಸಿಬ್ಬಂದಿಗಳು ಹಾಕ್ತಾ ಇದ್ದಾರೆ. ಕದ್ರಿ ಬಳಿಯ ಬಂಕ್ ಒಂದರಲ್ಲಿ ಬುಧವಾರ ಬೆಳಗಿನಿಂದ ಸಂಜೆ 4ರವರೆಗೆ ಆಟೋ ಎಲ್ಪಿಜಿ ನೀಡಲಾಗಿತ್ತು. ಸ್ಟಾಕ್ ಖಾಲಿಯಾದ ಬಳಿಕ ಗ್ಯಾಸ್ ಇಲ್ಲ ಅಂತ ಬೋರ್ಡ್ ಹಾಕಲಾಗಿದೆ. ಒಂದೇ ದಿನ 3,308 ಕೆಜಿ ಆಟೋ ಎಲ್ಪಿಜಿ ಮಾರಾಟವಾಗಿದೆ. ಸಾಮಾನ್ಯ ದಿನಗಳಲ್ಲಿ ಗರಿಷ್ಠ 2,000 ಕೆಜಿ ಮಾರಾಟವಾಗ್ತಾ ಇತ್ತು. ಈ ಸಮಸ್ಯೆ ಮಂಗಳೂರು ನಗರ ಸೇರಿದಂತೆ ಗ್ರಾಮಾಂತರ ಭಾಗಗಳಲ್ಲೂ ಕಂಡುಬಂದಿದೆ. ಗ್ಯಾಸ್ ಪೂರೈಕೆಯಾಗದ ಕಾರಣ ಸ್ಟೇಷನ್ ಬಂದ್ ಮಾಡಿದ್ದಾರೆ ಡೀಲರ್ಸ್ಗಳು. ಬಲ್ಮಠ ರಸ್ತೆಯಲ್ಲಿನ ಗೋ ಗ್ಯಾಸ್ ಹೆಸರಿನ ಆಟೋ ಎಲ್ಪಿಜಿ ಸ್ಟೇಷನ್ ಕೂಡ ಬಂದ್ ಆಗಿದೆ. ಇನ್ನು ಗ್ಯಾಸ್ ಸ್ಟೇಷನ್ ಬಂದ್ ಆಗಿರುವ ಹಿನ್ನೆಲೆಯಲ್ಲಿ ಆಟೋಗಳು ವಾಪಸ್ ತೆರಳುತ್ತಿವೆ. ಬಂಟ್ವಾಳ, ಬಿಸಿ ರೋಡ್, ಸುರತ್ಕಲ್ ಭಾಗದಿಂದ ಮಂಗಳೂರು ನಗರಕ್ಕೆ ಆಟೋಗಳು ಬರ್ತಾ ಇದೆ. ಗ್ಯಾಸ್ ಪೂರೈಕೆಯಾಗದ ಕಾರಣ ಆಟೋಗಳು ವಾಪಸ್ ತೆರಳುತ್ತಾನೂ ಇವೆ. ಕೆಲವೊಂದು ಆಟೋ ಎಲ್ಪಿಜಿ ಬಂಕ್ಗಳಲ್ಲಿ ದರ ಏರಿಕೆಯಾಗಿದ್ದರಿಂದ ಗ್ಯಾಸ್ ವಿತರಣೆಯನ್ನೇ ಸ್ಥಗಿತಗೊಳಿಸಿರುವುದಾಗಿ ತಿಳಿದುಬಂದಿದೆ. ಕಳೆದ ಕೆಲ ದಿನಗಳಿಂದ ಎಲ್ಪಿಜಿ ದರದಲ್ಲಿ ಏರಿಳಿಕೆ ನಡೆಯುತ್ತಲೇ ಇದೆ. ಒಂದು ಬಂಕ್ನಲ್ಲಿ ವಿನಂತಿ ಮಾಡಿದ ಬಳಿಕ 99 ರೂಪಾಯಿಗೆ ಏರಿಕೆಯಾಗಿದ್ದ ದರವನ್ನು 85 ರೂಪಾಯಿಗೆ ಇಳಿಸಿದ್ದಾರೆ. ಇದಕ್ಕೆ ನಿಯಂತ್ರಣ ಹೇಗೆ ಎನ್ನುವುದು ನಮಗೂ ಗೊತ್ತಿಲ್ಲ. ಸದ್ಯ ಎಲ್ಪಿಜಿ ಕೊರತೆಯಾಗಿಲ್ಲ, ಆದರೆ ಒಂದಷ್ಟು ವ್ಯತ್ಯಯವಾಗಿದೆ. ದರವೂ ಏರಿಳಿತದಲ್ಲಿದೆ ಎನ್ನುತ್ತಾರೆ ಆಟೋ ಚಾಲಕರು.